ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ನಾವು ಜಾತ್ರೆಗೆ ಹೊರಟಿದ್ದೇವೆ, ಗರಡಿ ಕಂಕನಾಡಿ ಜಾತ್ರೆಗೆ. ಸೊ ಇದು ಕುಂಜತ್ತೂರಲ್ಲಿ ನಮ್ಮ ಬಸ್ ಸ್ಟಾಪಾಗಿ ನಾವು ಹೋಗ್ತಿದ್ದೇವೆ. ನಾವು ಇವತ್ತು ಟೂ ವೀಲರಲ್ಲಿ ಹೋಗಲಿಲ್ಲ. ಇದು ನಾನು ಬಸ್ಸಲ್ಲಿ ಹೋಗ್ತಿದ್ದೆ. ಇದು ನಮ್ಮ ಕೇರಳ ಕರ್ನಾಟಕ ಬಾರ್ಡರ್. ಸೊ ಇದು ಕರ್ನಾಟಕ ಮಸ್ಟಲ್ಲಿ ಲಾಟ್ರಿಯ ಅಂಗಡಿ ಎಲ್ಲ ತುಂಬ ಉಂಟು ನಮ್ಮ ಕೇರಳ ಸೈಡ್. ಸೊ ಇದು ನಮ್ಮ ನೇತ್ರಾವತಿ ಬ್ರಿಡ್ಜ್. ಹಾಗೆ ಹೋಗ್ತಿದ್ದೇನೆ ನಾವು ಬಸ್ಸಲ್ಲಿ. ಸ್ವಲ್ಪ ಶೂಟ್ ಮಾಡಿದ್ದು, ಫುಲ್ ಶೂಟ್ ಮಾಡಲಿಲ್ಲ. ಇದು ನನ್ನ ಮಿನಿ ಲಾಗ್ ಆದ ಕಾರಣ. ಓಕೆ, ನೋಡ್ಕೊಂಡು ಬನ್ನಿ ನೀವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾವು ಗರೋಡಿ ಜಾತ್ರೆಯಲ್ಲಿ ರೀಚ್ ಆದ್ವಿ. ತುಂಬ ರಶ್ ಇತ್ತು. ಕಾಲು ಹಾಕಲಿಕ್ಕೆ ಸ್ಥಳ ಇರಲಿಲ್ಲ. ನಾವು ಸ್ವಲ್ಪ ಹರಕ್ಕಿತ್ತು, ಅದನ್ನು ಬೆಳ್ಳಿಯದನ್ನು ತೆಗೆದುಕೊಂಡು ಹೋಗ್ತಿದ್ದೇವೆ. ಇದು ಎಷ್ಟು ಲೈನ್ ಉಂಟು ನೋಡಿ. ಒಳಗೆಲ್ಲ ಶೂಟ್ ಮಾಡಲಿಲ್ಲ. ಇದು ನಾವು ಊಟಕ್ಕೆ ಹೋಗೋ ಲೈನ್, ಅದು ಕೂಡ ತುಂಬ ರಶ್ ಇತ್ತು. ಅಲ್ಲಿ ಊಟ ಬೇಯಿಸ್ತಿದ್ದಾರೆ, ತುಂಬ ಲೈನ್ ಇತ್ತು. ಸೊ ಕಷ್ಟ ಆಯಿತು ತುಂಬ ಈ ಮಗುವನ್ನು ಕರ್ಕೊಂಡು ಹೋಗಿ. ಇದು ನಮ್ಮ ಊಟ ಪ್ರಸಾದ ನಮ್ಮದು. ಇದು ಹೊರಗಡೆ ಸಂತೆಲ್ಲ ಇತ್ತು. ನಾನು ಏನು ಬೈ ಮಾಡಲಿಲ್ಲ. ಓಕೆ, ನಾನು ಬ್ಯಾಗ್ ಬೈ ಮಾಡಿದ್ದೇನೆ. ಮತ್ತು ನನ್ನ ಮಗನಿಗೆ ಆ್ಯಸ್ ಯೂಶ್ವಲ್ ಅವನಿಗೊಂದು JCB, ಅದು ಅವನಿಗೆ ಅದೇ ಕೆಲಸ. ಕತ್ತಿಯಲ್ಲಿ ಇತ್ತು ಒಳ್ಳೆ ಬಳೆ ಎಲ್ಲ. ಮತ್ತೆ ಅಲ್ಲಿ ರಶ್ ಇತ್ತು. ನಾನು ಅಲ್ಲಿಗೆ ಇಲ್ಲಿ ಹೋಗಲಿಲ್ಲ. ಮಾವಿನಕಾಯಿ ತೆಗೆದುಕೊಂಡೆ ಅಷ್ಟೇ. ಇಲ್ಲಿಂದ ಒಂದು ಬ್ಯಾಗ್ ಕರ್ಕೊಂಡು ಬಂದೆ. ಓಕೆ, ನಾವೀಗ ಹೊರಡುವುದು. ಓಕೆ, ಹೋಗ್ತಿದ್ದೇನೆ. ಇದೊಂದು ತೆಗೆದ ಬ್ಯಾಗ್. ಓಕೆ, ಬಾಯ್.